ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತಿಮ ಪರೀಕ್ಷೆಗಳ ರ್ಯಾಂಕ್ ಪಟ್ಟಿ ಪ್ರಕಟಗೊಂಡಿದ್ದು ಮೂಡಬಿದ್ರೆಯ ಆಳ್ವಾಸ್ ಕಾಲೇಜು ಒಟ್ಟು 32 ರ್ಯಾಂಕ್ಗಳನ್ನು ಗಳಿಸಿದೆ. ಪದವಿ, ಸ್ನಾತಕೋತ್ತರ ಪದವಿ, ಬಿಎಡ್ ಹಾಗೂ ಬಿಪಿಎಡ್ ಫಲಿತಾಂಶಗಳು ಪ್ರಕಟಗೊಂಡಿದೆ. ಒಟ್ಟು 32 ರ್ಯಾಂಕ್ಗಳಲ್ಲಿ 14 ಪ್ರಥಮ, 5 ದ್ವಿತೀಯ, 6 ತೃತೀಯ, 1 5ನೇ ರ್ಯಾಂಕ್, 2 7ನೇ ರ್ಯಾಂಕ್, 2 8ನೇ ರ್ಯಾಂಕ್, 2 10ನೇ ರ್ಯಾಂಕ್ ಬಂದಿದೆ. ಬಿಎಸ್ಸಿ ನಮಿತಾ ವಿ, ಬಿಎಸ್ಡಬ್ಲ್ಯೂನ ಸನಿಕಾ ಎಸ್ ಕುಮಾರ್, ಬಿವಿಎನ ಸಾಕ್ಷಿ ಸಿಎ, ಬಿಪಿಎಡ್ನ ಶ್ರೇಯಾ ಕೆಎಚ್, ಎಂಕಾಂ ಐಬಿಎಂನ ಬಾನವಿ ಎಚ್ವಿ, ಎಂಎಸ್ಸಿ ಅನಾಲಿಟಿಕಲ್ ಕೆಮಿಸ್ಟ್ರಿಯ ಆತಿಯಾ ಆರ್ ವರ್ಣೇಕರ್, ಎಂಎ ಎಕಾನಮಿಕ್ಸ್ನ ಟೋನ್, ಎಂಎಸ್ಡಬ್ಲ್ಯೂನ ಶರಣ್ಯರಾವ್ ಎಚ್, ಎಂಎಸ್ಸಿ ಎಫ್ಎಸ್ಎನ್ನ ಜೇಸ್ನಾ ವಿಜಯನ್, ಎಂಎಸ್ಸಿ ಝೂಯಾಲಜಿಯ ಆಡಿನಾ, ಎಂಎಸ್ಸಿ ಸೈಕಾಲಜಿಯ ಕಾವ್ಯಶ್ರೀ, ಎಂಎಸ್ಸಿ ಬಯೋಟೆಕ್ನ ಅಮೃತ ಅರವಿಂದ್, ಪಿಜಿಡಿಬಿಎಂನ ಜಯಲಕ್ಷ್ಮಿ ಜಿ, ಎಂವಿಎನ ಮಾನಸಸಿ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ದ್ವಿತೀಯ ರ್ಯಾಂಕ್ ಅನ್ನು ಬಿಎಸ್ಸಿಯ ಶಿಮ್ರಾಗ್ ಜುಬೇದಾ ಫೈಸಲ್, ಬಿಎನ ಪ್ರಣವ್, ಬಿವಿಎನ ಮಂಜುನಾಥ್ ಪಿಎ, ಎಂಎಸ್ಡಬ್ಲ್ಯೂನ ಶ್ರುತಿ ಜಾನ್, ಪಿಜಿಡಿಬಿಎಂನ ಸೂರ್ಯನಾರಾಯಣ್ ಭಟ್ಟ ಪಡೆದುಕೊಂಡಿದ್ದಾರೆ. ಇನ್ನು ತೃತೀಯ ರ್ಯಾಂಕ್ ಅನ್ನು ಬಿಸಿಎನ ಲಾವಣ್ಯ, ಬಿಎನ ಎಚ್ಆರ್ಡಿಯ ಸರ್ವಮಂಗಳ ಎಸ್ ಬಣಗಾರ್, ಬಿಎಸ್ಸಿಯ ವಿ ಅನುಷಾ ಕಾಮತ್, ಬಿವಿಎನ ವಿಷ್ಣು ಪ್ರಶಾಂತ್ ಬಿಎಂ, ಬಿಎಡ್ನ ಸಂಜನಾ ಪಡಿವಾಳ್, ಪಿಜಿಡಿಬಿಎಂನ ಉಲ್ಲಾಸ್ ಎನ್ವಿ ಗಳಿಸಿದ್ದಾರೆ. 5ನೇ ರ್ಯಾಂಕ್ ಅನ್ನು ಬಿಬಿಎನ ಶ್ರೇಯಾ ಕೆ ಶೆಟ್ಟಿ, 7ನೇ ರ್ಯಾಂಕ್ ಅನ್ನು ಬಿಬಿಎನ ಶ್ರೀಲಕ್ಷ್ಮಿ, ಬಿಕಾಂನ ಕುಸುಮಾ ಡಿಆರ್, 8ನೇ ರ್ಯಾಂಕ್ ಅನ್ನು ಬಿಬಿಎನ ಕೀರ್ತಿ ಎಸ್, ಬಿಎನ ಪವಿತ್ರ ತೇಜ್, 10ನೇ ರ್ಯಾಂಕ್ ಅನ್ನು ಬಿಬಿಎನ ಓಂಕಾರ್ ಹೆಗ್ಡೆ, ಬಿಕಾಂನ ಜಸ್ಟಿಸ್ ಎಸ್ ಸಾಧಕ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ಮೋಹನ್ ಆಳ್ವ ತಿಳಿಸಿದ್ದಾರೆ. ಇರುವಂಥ 210ರಷ್ಟು ನಮ್ಮ ಶಾಲೆಗಳು, ನಮ್ಮ ಕಾಲೇಜುಗಳು ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿದೆ. ಇದರಲ್ಲಿ ಅತಿ ಹೆಚ್ಚು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಮನಿಸಿದರೆ 10 ವರ್ಷದಿಂದ ನಮ್ಮ ದಾಖಲೆ ಆಗ್ತಾ ಇದೆ. 10 ವರ್ಷದಿಂದ ನಾವು ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಅದರ ಇಡೀ ಲಿಸ್ಟ್ ರ್ಯಾಂಕ್ಗಳು ನಮಗೆ ಬಂದದ್ದು ನಮಗೆ ಭಾಳ ಸಂತೋಷವನ್ನು ಕೊಟ್ಟು, ಇದು ಈ ವರ್ಷವೂ ಅತಿ ಹೆಚ್ಚು ರ್ಯಾಂಕಿನ ದಾಖಲೆಯನ್ನು ಮಾಡಿದೆ. UG PGಯಲ್ಲಿ ಒಟ್ಟು ಸೇರಿಕೊಂಡು 32 ರ್ಯಾಂಕ್. ಇದನ್ನು ಗಮನಿಸಿದರೆ ಫಸ್ಟ್ ರ್ಯಾಂಕನ್ನು ಗಮನಿಸಿದರೆ UGಯಲ್ಲಿ 3, PGಯಲ್ಲಿ 10 ಮತ್ತು ಒಟ್ಟಿಗೆ 14 ರ್ಯಾಂಕ್ಗಳು ಫಸ್ಟ್ ರ್ಯಾಂಕ್ಗಳೇ ಇದರಲ್ಲಿ ದಾಖಲಾದದ್ದು. ಇದು ನಮ್ಮ ಇಡೀ ಇದರ ಮೌಲ್ಯವನ್ನು ತೋರಿಸಿಕೊಡ್ತದೆ. ಈ ವೇಳೆ ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕುರಿಯನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.